ಚಿನ್ನದ ಉದ್ಯಮದಲ್ಲಿ ಪಾರದರ್ಶಕತೆ, ನೈತಿಕತೆಯನ್ನು ಬೆಳೆಸಿಕೊಂಡು ಮುನ್ನಡೆದಾಗ ಯಶಸ್ಸು ಕಾಣುವುದು. ಆರ್ಜೆ ಗೋಲ್ಡ್ ಈ ನಿಟ್ಟಿನಲ್ಲಿ ಹೆಸರುವಾಸಿಯಾಗಿದೆ. ಇದು ಹೀಗೆ ಮುಂದುವರಿಯಲಿ ಎಂದು ಆಧ್ಯಾತ್ಮಿಕ ನೇತಾರಾದ ಕುಂಬಲ್ ಕೆಎಸ್ ಆಟೋಕೋಯ ತಂಗಲ್ ಹೇಳಿದರು. ಅವರು ಮೆಲ್ಕರ್ನ ಎಂಎಚ್ ಹೈಟ್ಸ್ನಲ್ಲಿ ಆರ್ಜೆ ಗೋಲ್ಡ್ ಇದರ ವಿಸ್ತೃತ ಮಳಿಗೆಯನ್ನ ಉದ್ಘಾಟಿಸಿ ದುವಾ ಶಿರ್ವಚನಾಗಿದ್ರು. ಕೆಪಿ ಇರ್ಷಾದ್ ಆರ್ಮಿ ಅಲ್ ಜಜೂರಿ ಮಿತ್ತಬೈಲ್ ಸಂಸ್ಥೆಗೆ ಶುಭ ಹಾರೈಸಿದ್ರು. 2002 മുതൽ നമ്മുടെ സൗത്ത് കൺട്രിയിൽ ജ്വല്ലറി രംഗത്ത് വളരെ പ്രസിദ്ധിയോടെ ബിസിനസ് നടത്തിക്കൊണ്ടിരിക്കുന്ന രാജധാനി ഗോൾഡ് അല്ലേ ആ കമ്പനി. അപ്പോൾ അതിൻ്റെ ഉടമസ്ഥന്മാർ വളരെ നല്ല നിലയിൽ ഇവിടുത്തെ മത, ജാതി, ഭാഷ, ദേശഭേദമന്യേ എല്ലാവരുടെയും സഹകരണത്താൽ ഇവരുടെ ജ്വല്ലറി വളരെ അഭിവൃദ്ധിയിൽ മുന്നോട്ട് നീങ്ങിക്കൊണ്ടിരിക്കുകയാണ്. ആ സമയത്ത് തന്നെ ഇപ്പോൾ വളരെ വികസിച്ചു വരുന്ന ഒരു ടൗണായ മെൽക്കാർ ഇവിടെയും ഇപ്പോൾ ഇതാ അവർ ഷോറൂം ഉദ്ഘാടനം ചെയ്ത് കഴിഞ്ഞു. ഇത് ഈ ടൗണിന് വളരെയേറെ മുതൽക്കൂട്ടാണ് എന്ന് ഞാൻ മനസ്സിലാക്കുന്നു. ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಬೀರಮಾನತ್ರಯ್ಯವರು ಮಾತನಾಡಿ, ಅಲ್ಪಾವಧಿಯಲ್ಲೇ ಆರ್ಜೆ ಗೋಲ್ಡ್ ಮೆಲ್ಕಾರ್ ಪರಿಸರದಲ್ಲಿ ಮನೆ ಮಾತಾಗಿದೆ. ವಿಸ್ತೃತ ಶೋರೂಮ್ ಇನ್ನಷ್ಟು ಮೆರುಗು ನೀಡಿದೆ ಎಂದು ಹೇಳಿದರು. ಸೈಯದ್ ಆಟಕೋಯ ತಂಗಲ್ರವರು ಇಲ್ಲಿ ದಯಮಾಡಿಸಿ ದುವಾ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ. ಮಿತ್ತಬೈಲ್ ಉಸ್ತಾದ್ರವರು ಅವರ ಜೊತೆ ಇದ್ದರು. ಈ ಒಂದು ಬಂಗಾರದ ಮಲ್ಲಿಗೆ ನಿಮ್ಮ ಆಶೋತ್ತರದ ಪ್ರಕಾರ ಜನರ ಸಹಕಾರದೊಂದಿಗೆ ಇದು ಅತ್ಯಂತ ಉತ್ತಮವಾಗಿ ನಡೆಸಲಿಕ್ಕೆ ಭಗವಂತನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡಿ. ಆರ್ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮಾಲಕರಾದ ತಾನಾಜಿ ಬಾಬರ್ ಅವರು ಮಾತನಾಡಿ, 2018ರಲ್ಲಿ ಸಣ್ಣ ಶೋರೂಮ್ ಮೆಲ್ಕಾರ್ನಲ್ಲಿ ಪ್ರಾರಂಭಿಸಲಾಯಿತು. ಗ್ರಾಹಕರ ಹೆಚ್ಚಿನ ಪ್ರೋತ್ಸಾಹದಿಂದ ಇದೀಗ ವಿಸ್ತರಣೆಗೊಂಡಿದೆ. 2004ರಲ್ಲಿ ವಿಟ್ಲದಲ್ಲಿ ಪ್ರಾರಂಭವಾದ ಸಂಸ್ಥೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಶಾಖೆಗಳನ್ನು ಹೊಂದಿದೆ ಎಂದು ಹೇಳಿದರು. 2018 പിന്നെ മെൽക്കാറിൽ ആർജെ ഗോൾഡ് ആൻഡ് ഡയമണ്ട് ഈ 4 കൊല്ലത്തിൽ ഈ ഏരിയയിൽ കസ്റ്റമർ സപ്പോർട്ട് ഉള്ളതുകൊണ്ട് നമുക്കിവിടെ പിന്നെ കച്ചവടം ചെയ്യാനായിട്ട് ഇനി അവർക്ക് നല്ല സപ്പോർട്ട് കിട്ടിയതുകൊണ്ടാണ് നമുക്ക് ഇനി ഷോറൂമായിട്ട് ഇവിടെ വന്ന് ഉദ്ഘാടനം ചെയ്തിരിക്കുകയാണ്. ഇനി നമുക്ക് ഈ ഏരിയയിലെ കസ്റ്റമറുടെ സപ്പോർട്ട് നമുക്ക് ഇനി ഫ്യൂച്ചറിൽ എല്ലാ കസ്റ്റമറുടെ വലിക്കുമ്പോൾ ആൻറ്റിക് ഡിസൈനിങ്, പിന്നെ സിഗ്നറ്റിക് കാസ്റ്റിങ്, പല പല ഡിസൈൻ, നല്ല മോഡൽ, പിന്നെ കുറഞ്ഞ കൂലിയിൽ മജൂരിൽ പിന്നെ നമ്മുടെ കളക്ഷൻ ന്യൂ കളക്ഷൻസ് ഉണ്ട്. 2004 നമ്മൾ കച്ചവടം സ്റ്റാർട്ടാക്കിയത് വീട്ടിലത്തെ രാജധാനി ജ്വല്ലേഴ്സ്. അതിനുശേഷം ഈ 16 കൊല്ലം കൊണ്ട് ബെൽത്തങ്കാടി, ഉപ്പനങ്കാടി, ചൊല്യ, ബല്ലാര, പുത്തൂർ, അങ്ങനെ 5-6 ಬ್ರಾಂಚಸ್ ഉണ്ട്. ಎಂಪ್ರೆನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ರಶೀದ್ ವಿಟ್ಲ ಸ್ವಾಗತಿಸಿದರು. ಪ್ರಥಮ ಗ್ರಾಹಕರಾದ ಅಬುಬಕರ್ ಉಪ್ಪಿನಂಗಡಿಯವರಿಗೆ ಕುಂಬಲ್ ತಂಗಲ್ ಚಿನ್ನಾಭರಣ ಹಸ್ತಾಂತರಿಸಿದರು. ಉದ್ಘಾಟನೆಯ ಪ್ರಯುಕ್ತ ಸಾರ್ವಜನಿಕರಿಗೆ ಉಚಿತ ಲಕ್ಕಿ ಕೂಪನ್ ಡ್ರಾ ಮಾಡಲಾಯಿತು. ಪ್ರಥಮ ಬಹುಮಾನ ಡೈಮಂಡ್ ಉಂಗುರವನ್ನ ಮುಸ್ತಫಾ ರಂಗೇಲೋ ವಿಜೇತರಾದರು. ದ್ವಿತೀಯ ಬಹುಮಾನ ಚಿನ್ನದ ನಾಣ್ಯವನ್ನ ನೂರುನಿಸಾ ಬೋಗೋಡಿ ಪಡೆದರು ಹಾಗೂ 10 ಆಕರ್ಷಕ ಬಹುಮಾನವನ್ನ ವಿತರಿಸಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಪ್ರಕಾಶ್ ಶೆಟ್ಟಿ ತುಂಬೆ, ಬಂಟ್ವಾಳ ಪುರಸಭೆಯ ಸದಸ್ಯರಾದ ಮುನಿಶ್ ಶಾದಿ,
ಇದ್ರೀಶ್ ಪಿಜೆ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಪ್ರಭಾಕರ್ ಕಳಸ, ಸಿಂಗಾರಿ ಬೀಡಿ ಮಾಲಕ ಸುಲೈಮಾನ್ ಹಾಜಿನಾರ್ ಶಾ, ವಿಟ್ಲ ಎಂಪೈರ್ ಮಾಲ್ನ ಪಾಲುದಾರ ಪೀಟರ್ ಲಸರಾದು, ಸುಳ್ಯ ರಾಜಧಾನಿ ಜ್ಯುವೆಲ್ಲರ್ಸ್ನ ಮಾಲಕ ಅಬ್ದುಲ್ ರಜಾಕ್ ಹಾಜಿ, ಸಾಮಾಜಿಕ ನೇತಾರ ಶಾಕಿರ್ ಅಳಕಿಮಚಲ್, ಮುಬಿನ್ ವಿಟ್ಲ, ಅಬ್ಬಾಸ್ ಹಾಜಿ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ ಬಂಟ್ವಾಳ.